ಸುರತ್ಕಲ್ ಟೋಲ್ ಗೇಟ್ ದ ಟೆಂಡರ್ ಮುಗಿದನು. ಟೋಲ್ ಗೇಟ್ ಬಂದ್ ಮಲ್ಪಂದೆ ಬೇತಿನಿ ಟೆಂಡರ್ ನಡಪ ಒಂದು ಪುನಃ ವಿರುದ್ಧ ಡಿವೈಎಫ್ಐ ನಿಲಿಟ್ಟು ಅಂಗಾರೆ ಪ್ರತಿಭಟನೆ ನಡಪಾಂಡು. ಮೋಟಾರ್ ಗಾಡಿಲೆಗ್ ಸುಂಕದೆ ತೊನ್ನ ಸುರತ್ಕಲ್ ಟೋಲ್ ಗೇಟ್ ದ ಟೆಂಡರ್ ಮುಗಿಂಡದ ಟೋಲ್ ಗೇಟ್ ಬಂದ್ ಮಲ್ಪಂದೆ ಬೇತಿ ಟೆಂಡರ್ ಟೋಲ್ ಗೇಟ್ ನಡಪವನ ವಿರುದ್ಧ ಡಿವೈಎಫ್ಐ ಅಂಗಾರೆ ಪ್ರತಿಭಟನೆ ನಡಪಾಂಡು. ಡಿವೈಎಫ್ಐ ರಾಜ್ಯ ಗುರು ಕಾರ್ಯರು ಮುನೀರ್ ಕಾಟಿಪಳ್ಳ ಪ್ರತಿಭಟನೆ ಪಾತಿರ್ದು ಟೋಲ್ ಗೇಟ್ ಬಂದ್ ಮಲ್ಪರೆ ಒತ್ತಾಯ ಮಲ್ದೇರು. ನಿಯಮಗಳಿಗೆ ವಿರುದ್ಧವೆಂದು ಟೋಲ್ ಕೇಂದ್ರ ಮುಚ್ಚಲೇಬೇಕು, ಅಕ್ರಮಗಳೆಲ್ಲ ನಿಲ್ಲಲೇಬೇಕು. ಮೆರವಣಿಗೆಯ ಮೂಲಕ ಹೋರಾಟ ಮಲ್ತ ಐದು ಪಕ್ಕ ಹೆದ್ದಾರಿ ಪ್ರಾಧಿಕಾರದ ಕಚೇರಿಯೊಂದಿಗೆ ಧರಣಿ ಮಲ್ತ ಈ ಹೆದ್ದಾರಿ ಪ್ರಾಧಿಕಾರದ ನನ್ನ ಮುಂದುವರಿಸಬಲ್ಲಿ ಪಂಡಿತ್ ಪ್ರಸ್ತಾಪ ರಾಜ್ಯ ಸರ್ಕಾರ ಬಗ್ಗೆ ಸಂಬಂಧಪಟ್ಟ ಮತ್ತು ಇಲಾಖೆ ಇருந்து ಕೇಂದ್ರ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೊಂಡು ಅಪ್ಪಗ ನಮ್ಮ ಹೆಂಗ ನನ್ನ ಮತ್ತೆ ಅದನ್ನ ನಾವು ನಾನೆಲ್ಲ ಯಾನ ಅಪ್ಪಗಿಂಗ್ಲ ಹೆದ್ದಾರಿ ಸಮಿತಿದಾರನ್ನ ಹೆಂಗಲ್ಲ ಟೋಲ್ ವಿರೋಧ ಕೈದ ಸ್ಟೇಟ್ಮೆಂಟ್ ಕೊಡ್ದಿತ್ತೆ. ಇನ್ನು ಇಲೆಕ್ಷನ್ ಕೈತಾಳ್ ಬಂದಾಗ ಜನ ವಿರೋಧವನ್ನು ಸಮಾನ ಮುಖ್ಯಮಂತ್ರಿ ಒಂದು ಸಂಕಲಕ ತೋಜಿದ್ರು